ತಿರುಮಲ ತಿರುಪತಿ ವೆಂಕಟೇಶ್ವರ ದೇಗುಲಕ್ಕೆ ಭೇಟಿ ನೀಡಿದವರಿಗೆ ಪ್ರಸಾದವಾಗಿ ನೀಡುವ ಲಡ್ಡುಗೆ 300 ವರ್ಷಗಳ ಇತಿಹಾಸವಿದೆ. 1715 ಆಗಸ್ಟ್ 2ರಂದು ಮೊದಲ ಬಾರಿಗೆ ತಿರುಪತಿಯಲ್ಲಿ ಪ್ರಸಾದವಾಗಿ ಲಡ್ಡು ವಿತರಿಸಲಾಯಿತು. ಅಂದರೆ ಈಗ ಲಡ್ಡುಗೆ ಬರೋಬ್ಬರಿ 309 ವರ್ಷಗಳು. ಇದಕ್ಕೆ ಧಾರ್ಮಿಕವಾಗಿ ಶ್ರೀವಾರಿ ಲಡ್ಡು ಎಂದು ಕರೆಯಲಾಗುತ್ತೆ. ಕಡಲೆ ಹಿಟ್ಟು, ಸಕ್ಕರೆ, ತುಪ್ಪ ಮತ್ತು ಒಣ ಹಣ್ಣುಗಳನ್ನು ಬಳಸಿಕೊಂಡು ಲಡ್ಡು ತಯಾರಿಸಲಾಗುತ್ತದೆ. ಆದರೆ ಪಲ್ಲವರ ಕಾಲದಲ್ಲೂ ತಿರುಪತಿಯಲ್ಲಿ ದೇವರಿಗೆ ಲಡ್ಡುವನ್ನು ಹುಡಿ ಹುಡಿಯಾಗಿ ಅರ್ಪಿಸುವ ಸೇವೆ ಚಾಲ್ತಿಯಲ್ಲಿತ್ತು ಎಂಬ ಅಂಶ ದೇಗುಲದ 1803ರ ದೈನಂದಿನ ದಾಖಲೆಯಲ್ಲಿ ಉಲ್ಲೇಖವಾಗಿದೆ. ಮುಂದೆ ವಿಜಯನಗರ ಕಾಲದಲ್ಲೂ ಈ ವ್ಯವಸ್ಥೆ ಮುಂದುವರಿಯಿತು ಎನ್ನುತ್ತದೆ ದಾಖಲೆಗಳು. ಆದರೆ 1715ರಲ್ಲಿ ಈಗಿನ ಮಾದರಿ ಲಡ್ಡು ವಿತರಣೆ ಶುರುವಾಗಿದ್ದರ ಬಗ್ಗೆ ದಾಖಲೆಗಳಿವೆ. ಹಾಗಾಗಿ ಐತಿಹಾಸಿಕವಾಗಿಯೂ ಮಹತ್ವವನ್ನು ಹೊಂದಿರುವ ಲಡ್ಡು ಪ್ರಸಾದಕ್ಕೆ ಈಗ ಪ್ರಮಾದ ಎದುರಾಗಿರುವುದು ಭಕ್ತರಲ್ಲಿ ಕಳವಳ ಹಾಗೂ ಆಕ್ರೋಶಕ್ಕೆ ಕಾರಣವಾಗಿದೆ. ತಿರುಪತಿಯಲ್ಲಿ ಲಡ್ಡು ತಯಾರಿಸುವ ಅಡುಗೆ ಮನೆ ದೇವಾಲಯದ ಸಂಪಂಗಿ ಪ್ರದಕ್ಷಿಣೆ ಪ್ರಾಕಾರದ ಒಳಗಿದೆ. ಮೊದಲು ಇಲ್ಲಿ ಸೌದೆ ಬಳಸಿ ಲಡ್ಡು ತಯಾರಿಸಲಾಗುತ್ತಿತ್ತು. ಬಳಿಕ 1984ರಿಂದ ಅಡುಗೆ ಅನಿಲ ಬಳಸಿ ಲಡ್ಡು ತಯಾರಿಸಲಾಗ್ತಾ ಇದೆ. ಇಲ್ಲಿ ದಿನವೊಂದಕ್ಕೆ 8 ಲಕ್ಷ ಲಡ್ಡು ತಯಾರಿ ಸಾಮರ್ಥ್ಯವಿದೆ. ದಿಟ್ಟಂ ಎಂದರೆ ಲಡ್ಡು ತಯಾರಿಕೆಗೆ ಬೇಕಾಗುವ ಪದಾರ್ಥಗಳ ಪಟ್ಟಿ. ಈ ಪಟ್ಟಿಯಲ್ಲಿ ಇತಿಹಾಸದಲ್ಲಿ 6 ಬಾರಿ ಬದಲಾವಣೆ ಮಾಡಲಾಗಿದೆ. ಅಡುಗೆಯಲ್ಲಿ 600ಕ್ಕೂ ಅಧಿಕ ಕಾರ್ಮಿಕರು ಕೆಲಸ ಮಾಡ್ತಾರೆ. ಈ ಪೈಕಿ 150 ಮಂದಿ ಖಾಯಂ ನೌಕರರು, 250 ಮಂದಿ ಬಾಣಸಿಗರು. ತಿರುಪತಿಯಲ್ಲಿ ದಿನಕ್ಕೆ 3 ಲಕ್ಷದವರೆಗೂ ಲಡ್ಡು ತಯಾರಾಗುತ್ತೆ. ವಿಶೇಷ ದಿನಗಳಲ್ಲಿ ಈ ಸಂಖ್ಯೆ ದ್ವಿಗುಣಗೊಳ್ಳುತ್ತದೆ. ದರ್ಶನಕ್ಕೆ ಬರುವ ಭಕ್ತರು ಕನಿಷ್ಠ 3-4 ಲಡ್ಡುಗಳನ್ನು ಖರೀದಿಸುತ್ತಾರೆ. ಬ್ರಹ್ಮೋತ್ಸವದ ಸಮಯದಲ್ಲಂತೂ ಕೋಟ್ಯಾಂತರ ಲಡ್ಡುಗಳನ್ನು ತಯಾರಿಸಲಾಗುತ್ತದೆ. ಆಗ ಹೆಚ್ಚಿನ ಜನರು ಈ ಲಡ್ಡುವನ್ನು ಪ್ರಸಾದವಾಗಿ ಖರೀದಿಸುತ್ತಾರೆ.
ಈ ಲಡ್ಡುಗೆ ಜಿಐ ಟ್ಯಾಗ್ ಕೂಡ ದೊರೆತಿದೆ. ವರ್ಲ್ಡ್ ವೈಡ್ ಜರ್ನಲ್ 2015ರಲ್ಲಿ ತಿರುಪತಿ ಲಡ್ಡು ಕುರಿತು ಸಂಶೋಧನೆಯನ್ನು ನಡೆಸಿತ್ತು. ಅದರ ಪ್ರಕಾರ ತಿರುಪತಿ ದೇಗುಲದಲ್ಲಿ ಸರಿಸುಮಾರು 1 ಟನ್ ಕಡಲೆ ಹಿಟ್ಟು, ಟನ್ ಸಕ್ಕರೆ, 700 ಕೆಜಿ ಗೋಡಂಬಿ, 150 ಕೆಜಿ ಏಲಕ್ಕಿ ಮತ್ತು 300ರಿಂದ 500 ಲೀಟರ್ವರೆಗೆ ತುಪ್ಪ, 500 ಕೆಜಿ ಕಲ್ಲು ಸಕ್ಕರೆ ಮತ್ತು 500 ಕೆಜಿ ಒಣ ದ್ರಾಕ್ಷಿಯನ್ನು ಬಳಸಲಾಗುತ್ತದೆ. ಮಾರುಕಟ್ಟೆಯಲ್ಲಿ ಶುದ್ಧ ತುಪ್ಪ ಕೆಜಿಗೆ 900 ರೂಪಾಯಿವರೆಗೆ ಇರುವಾಗ 320 ರೂಪಾಯಿಗೆ ತುಪ್ಪ ಸಿಗಲು ಸಾಧ್ಯವೇ ಇಲ್ಲ. ಹಾಗೇನಾದರೂ ಸಿಕ್ಕರೆ ಅದು ಕಲಬೆರಕೆಯಾಗಿರುತ್ತೆ. ಆಂಧ್ರ ಪ್ರದೇಶದ ಈ ಹಿಂದಿನ YSRCP ಸರ್ಕಾರ ಈ ವಿಷಯದಲ್ಲಿ ಭಾರೀ ಕೆಳಮಟ್ಟಕ್ಕೆ ಇಳಿದಿದೆ ಎಂದು TDPಯ ವಕ್ತಾರ ಆನಂ ವೆಂಕಟರಮಣ ರೆಡ್ಡಿ ಆರೋಪಿಸುತ್ತಾರೆ. ತಿರುಪತಿಯಲ್ಲಿ 3 ವಿಧವಾದ ಲಡ್ಡು ತಯಾರಿಸಲಾಗುತ್ತೆ. ಆಸ್ಥಾನಂ ಲಡ್ಡು ಇದು ವಿಶೇಷ ಹಬ್ಬಗಳ ಸಂದರ್ಭದಲ್ಲಿ ಮಾತ್ರ ತಯಾರಾಗುತ್ತೆ. ಜೊತೆಗೆ ಗಣ್ಯರಿಗೆ ಮಾತ್ರ ವಿತರಿಸಲಾಗುತ್ತದೆ. ಈ ಒಂದು ಲಡ್ಡು 750 ಗ್ರಾಂ ತೂಕವಿರುತ್ತದೆ. ಕಲ್ಯಾಣೋತ್ಸವಂ ಲಡ್ಡು ಇದನ್ನು ದೇವರ ಕಲ್ಯಾಣೋತ್ಸವ ಮತ್ತು ಆರ್ಜಿತ ಸೇವೆಗಳಲ್ಲಿ ಭಾಗವಹಿಸುವವರಿಗೆ ಮಾತ್ರ ವಿತರಿಸಲಾಗುತ್ತದೆ. ಪ್ರೋಕ್ತಂ ಲಡ್ಡು ದೇವರ ದರ್ಶನದ ನಂತರ ಇದನ್ನು ಎಲ್ಲಾ ದಿನ ಎಲ್ಲಾ ಭಕ್ತರಿಗೆ ವಿತರಿಸಲಾಗುತ್ತದೆ. ಲಡ್ಡುಗೆ ದನದ ಕೊಬ್ಬು, ಮೀನೆಣ್ಣೆ ಬಳಸಲಾಗಿದೆ ಎಂಬ ವರದಿ ಬಹಿರಂಗವಾಗ್ತಾ ಇದ್ದಂತೆ ತಮಿಳುನಾಡು ದಿಂಡಿಗಲ್ನ AR ಡೈರಿ ಫುಡ್ ಸುದ್ದಿಯಲ್ಲಿದೆ. ಜೂನ್-ಜುಲೈ ತಿಂಗಳಲ್ಲಿ ಈ ಕಂಪನಿಯೇ TDDಗೆ ತುಪ್ಪವನ್ನು ಪೂರೈಸಿತ್ತು. ಜುಲೈ ತಿಂಗಳಲ್ಲಿ ತುಪ್ಪದ ಸ್ಯಾಂಪಲ್ನಲ್ಲೇ ಕಲಬೆರಕೆಯಾಗಿರೋದು ಪತ್ತೆಯಾಗಿದೆ. ಆದರೆ ಈ ಆರೋಪವನ್ನು AR ಡೈರಿ ಫುಡ್ ನಿರಾಕರಿಸಿದೆ. TTD ಪೂರೈಕೆದಾರರನ್ನು ಬದಲಿಸಿದ್ದರಿಂದ ನಾವು ತುಪ್ಪ ಪೂರೈಕೆಯನ್ನು ನಿಲ್ಲಿಸಿದ್ದೇವೆ. ಕೊಬ್ಬು ಪತ್ತೆಯಾಗಿರುವ ತುಪ್ಪ ನಮ್ಮ ಕಂಪನಿಗೆ ಸೇರಿದ್ದು ಎಂದು ರಿಪೋರ್ಟ್ನಲ್ಲಿ ಎಲ್ಲೂ ಹೇಳಿಲ್ಲ ಎಂದು AR ಡೈರಿ ಹೇಳಿಕೊಂಡಿದೆ.
ಕಲಬೆರಕೆ ಹೇಗೆ? ಸಸ್ಯಜನ್ಯಗಳನ್ನು ತುಪ್ಪದಲ್ಲಿ ಕಲಬೆರಕೆ ಮಾಡೋದು ಸರಳ, ಆದರೆ ಪ್ರಾಣಿಜನ್ಯ ಕಲಬೆರಕೆ ಅಷ್ಟು ಸುಲಭ ಅಲ್ಲ. ಕಸಾಯಿಖಾನೆಗಳಿಂದ ಪಡೆದ ಟ್ಯಾಲೋ ಅಥವಾ ಚರ್ಬಿ ಅಥವಾ ಇತರ ಪ್ರಾಣಿಗಳ ದೇಹದ ಕೊಬ್ಬನ್ನು ತುಪ್ಪದೊಂದಿಗೆ ವಿವಿಧ ಪ್ರಮಾಣದಲ್ಲಿ ಬೆರೆಸಲಾಗುತ್ತದೆ. ಪ್ರಾಣಿಗಳ ದೇಹದ ಕೊಬ್ಬು ಗಟ್ಟಿಯಾಗಿರೋದ್ರಿಂದ ಮೇಲ್ನೋಟಕ್ಕೆ ತುಪ್ಪದಲ್ಲಿ ಕಂಡುಹಿಡಿಯುವುದು ಅಷ್ಟು ಸರಳವಲ್ಲ. ಪ್ರಾಣಿಗಳ ದೇಹದ ಕೊಬ್ಬಿನೊಂದಿಗೆ ಕಲಬೆರಕೆಯಾದ ತುಪ್ಪದ ರಾಸಾಯನಿಕ ಗುಣಲಕ್ಷಣಗಳು ಶುದ್ಧ ತುಪ್ಪದ ರೀತಿಯಲ್ಲೇ ಗೋಚರಿಸುತ್ತವೆ. ಆದ್ದರಿಂದ ಪತ್ತೆ ಹಚ್ಚೋದು ಕಷ್ಟ. ಪ್ರಾಣಿಗಳ ಕೊಬ್ಬು ಮಾತ್ರವಲ್ಲದೆ ವನಸ್ಪತಿ ಬೆರೆಸಿಯೂ ತುಪ್ಪವನ್ನು ಕಲಬೆರಕೆ ಮಾಡಲಾಗುತ್ತದೆ. ಟಿಟಿಡಿ ಮಂಡಳಿ ಪ್ರತಿ ವರ್ಷವೂ ಈ ಟೆಂಡರ್ ಮೂಲಕ ತುಪ್ಪವನ್ನು ಖರೀದಿಸುತ್ತೆ. ವರ್ಷಕ್ಕೆ ಅಂದಾಜು 5 ಲಕ್ಷ ಕೆಜಿ ತುಪ್ಪವನ್ನು ಖರೀದಿಸಲಾಗುತ್ತದೆ. ಅಂದರೆ ತಿಂಗಳಿಗೆ 42,000 ಕೆಜಿ ತುಪ್ಪವನ್ನು ಲಡ್ಡುಗಾಗಿ ಬಳಸಲಾಗುತ್ತದೆ. ಮೊದಲಿನಿಂದಲೂ ಟಿಟಿಡಿಗೆ ಕರ್ನಾಟಕದ ಕೆಎಂಎಫ್ ತುಪ್ಪವನ್ನು ಪೂರೈಸಲಾಗ್ತಾ ಇತ್ತು. ಆದರೆ ಕಡಿಮೆ ಬೆಲೆಯ ಕಾರಣಕ್ಕಾಗಿ ಕೆಎಂಎಫ್ ನಂದಿನಿ ತುಪ್ಪದ ಪೂರೈಕೆಯನ್ನು ಸ್ಥಗಿತಗೊಳಿಸಲಾಗಿತ್ತು. ತಿರುಪತಿ ಲಡ್ಡು ಸ್ಯಾಂಪಲ್ಗಳನ್ನು ಗುಜರಾತ್ನ ಪ್ರಯೋಗಾಲಯದಲ್ಲಿ ಪರೀಕ್ಷಿಸಲಾಗಿದೆ. ಲಡ್ಡುಗೆ ಬಳಸಲಾದ ತುಪ್ಪದಲ್ಲಿ ಸೋಯಾಬೀನ್, ಕುಸುಬೆ, ಆಲಿವ್, ಗೋಧಿ, ಹುರುಳಿ, ಮೆಕ್ಕೆಜೋಳ, ಹತ್ತಿ ಬೀಜಗಳು, ತಾಳೆ ಎಣ್ಣೆ ಜೊತೆಗೆ ಮೀನೆಣ್ಣೆ, ದನದ ಕೊಬ್ಬು ಮತ್ತು ಹಂದಿ ಕೊಬ್ಬಿನ ಅಂಶಗಳಿರೋದಾಗಿ ಎನ್ಡಿಡಿಬಿ ಕ್ಯಾಫ್ ಲ್ಯಾಬ್ ವರದಿಯಲ್ಲಿ ತಿಳಿಸಿದೆ. ಭಕ್ತಿ ಶ್ರದ್ಧೆಯ ಪ್ರತಿರೂಪವಾಗಿದ್ದ ತಿರುಪತಿ ಲಡ್ಡು ಈಗ ಅನುಮಾನ, ಅಪವಿತ್ರತೆ ಕಾರಣದಿಂದಾಗಿ ಭಾರೀ ಚರ್ಚೆಗೆ ಕಾರಣವಾಗಿದೆ. ಶ್ರೀವಾರಿ ಎಂದು ಕರೆಯಲಾಗುವ ತಿರುಪತಿ ಲಡ್ಡುವಿನಲ್ಲಿ ಬಳಸಲಾಗುವ ತುಪ್ಪದಲ್ಲಿ ದನದ ಚರ್ಬಿ, ಮೀನೆಣ್ಣೆ ಬಳಕೆ ಈಗ భక్ತರ ನಂಬಿಕೆಗೆ ఆఘాతವನ್ನುಂಟು ಮಾಡಿದೆ. ఒక సగటు హిందువుగా నేను గొంతెత్తి పోరాటం చేయాలి అంటే రోడ్ల మీదకి ఆ రోజే వచ్చామని గుర్తుపెట్టుకోండి. ఆ రోజు కూడా రామతీర్థం రాముల వారి విగ్రహాన్ని మీరు నరికేసి అర్చకులు చేతులు పట్టుకున్నప్పుడు చాలా బాగుంది. కానీ ఆ రోజు కూడా దాన్ని రాజకీయ పరంగా మేము తీసుకెళ్ళాల. దోషులకు శిక్ష పడాలి. వీళ్ళెవరో కనుక్కోండి, ఈ రోజు వరకు మీరు పట్టించుకోవాలా. ఇది మేము చెప్తూనే ఉన్నాం. ಇನ್ನು ತಿರುಮಲ ತಿರುಪತಿ ಲಡ್ಡು ವಿವಾದ ಆಂಧ್ರ ರಾಜಕೀಯದಲ್ಲಿ ಸಂಚಲನವನ್ನೇ ಉಂಟು ಮಾಡಿದೆ. ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಹಿಂದಿನ ಸಿಎಂ ಜಗನ್ ಅವಧಿಯಲ್ಲಿನ ಅಕ್ರಮ ಇದು ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರೆ, ಮಾಜಿ ಸಿಎಂ ಜಗನ್ಮೋಹನ್ ರೆಡ್ಡಿ ತಮ್ಮ ಮೇಲೆ ವೃಥಾ ಆರೋಪ ಹೇರಲಾಗುತ್ತಿದೆ ಎಂದು ದೂರಿ ಪ್ರಧಾನಿ ಮೋದಿಗೆ ಪತ್ರ ಬರೆದಿದ್ದಾರೆ. ಇನ್ನು ಬಿಜೆಪಿ ನಾಯಕ ಸುಬ್ರಹ್ಮಣ್ಯನ್ ಸ್ವಾಮಿ ಪ್ರಕರಣದ ಕುರಿತು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಸದ್ಯಕ್ಕೆ ತಿರುಪತಿ ಲಡ್ಡು ಪ್ರಸಾದಕ್ಕೆ ಕರ್ನಾಟಕದ ಕೆಎಂಎಫ್ ನಂದಿನಿ ತುಪ್ಪಕ್ಕೆ
ಬೇಡಿಕೆ ಇರಿಸಲಾಗಿದ್ದು ಪೂರೈಕೆಯೂ ಆರಂಭಗೊಂಡಿದೆ. ದೇವಳದಲ್ಲಿ ವಿವಿಧ ಶುದ್ಧಿ ಕಾರ್ಯಗಳನ್ನು ನಡೆಸಲು ತೀರ್ಮಾನಿಸಲಾಗಿದೆ.